ಡಾಕ್ಟರ್ ಎಂ.ವಿ. ಶೆಟ್ಟಿ ಶಿಕ್ಷಣ ಸಂಸ್ಥೆಯ ಸ್ಥಾಪಕರಾದ ಡಾಕ್ಟರ್ ಎಂ. ರಾಮ್ಗೋಪಾಲ್ ಶೆಟ್ಟಿ ಅವರ ಜನ್ಮದಿನದ ಅಂಗವಾಗಿ ಸಂಸ್ಥಾಪಕರ ದಿನಾಚರಣೆ ಹಾಗೂ ರಕ್ತದಾನ ಶಿಬಿರ ಕಾರ್ಯಕ್ರಮವು ನಗರದ ಕಾವೂರು ವಿದ್ಯಾನಗರದ ಡಾಕ್ಟರ್ ಎಂ.ವಿ. ಶೆಟ್ಟಿ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಮಂಗಳೂರಿನ ಸರಕಾರಿ ಲೇಡಿ ಗೋಶನ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ದುರ್ಗಾ ಪ್ರಸಾದ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳಲ್ಲಿ ಇರಬೇಕಾದ ಗುಣಗಳನ್ನು ಕಥೆಗಳ ಮೂಲಕ ವಿವರಿಸಿ ವಿದ್ಯಾರ್ಥಿಗಳಲ್ಲಿ ಮಾನವೀಯ ಮೌಲ್ಯಗಳ ಅರಿವಿನ ಬೆಳಕನ್ನು ಮೂಡಿಸಿ ರಕ್ತದಾನದ ಮಹತ್ವವನ್ನು ತಿಳಿಸಿದರು. Beneficiaries, they need blood. Maternity hospital, normal blood loss will be there. More than that, unexpected blood loss will be there. We conduct more than 52% of the admissions of the deliveries. We have emergency cesarean sections. That also we can't predict. ಸಂಸ್ಥೆಯ ಟ್ರಸ್ಟಿ ಡಾಕ್ಟರ್ ರಂಜಿತ್ ಶೆಟ್ಟಿ ಅವರು ಮಾತನಾಡಿ, ಸಂಸ್ಥೆಯಿಂದಾಗಿ ವಿದ್ಯಾರ್ಥಿಗಳ ಬದುಕಿಗೆ ಒಂದು ದಾರಿದೀಪವಾಗಿದೆ. ಈ ಸಂಸ್ಥೆಯ ಮುಖಾಂತರ ಹಲವಾರು ವಿದ್ಯಾರ್ಥಿಗಳು ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳುತ್ತಿದ್ದಾರೆ ಎಂದರು. And today you have a flood of colleges due to the vision of one man. So the take-home message was he saw a need and did whatever was possible to make good that need so that it is more convenient for the public. He was also instrumental in setting up the blood bank in the government Venlock Hospital, which is a remarkable private-public partnership, and the government hospital has benefited immensely by this venture. ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯರಾಗಿ ಆಯ್ಕೆಗೊಂಡ ಡಾಕ್ಟರ್ ಎಂ.ವಿ. ಶೆಟ್ಟಿ ಶಿಕ್ಷಣ ಸಂಸ್ಥೆಯ ಫಿಸಿಯೋಥೆರಪಿ ವಿಭಾಗದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ವೈಶಾಲಿ ಶ್ರೀಜಿತ್ ಅವರನ್ನು ಸಂಸ್ಥೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಅವರು ಗೌರವಿಸಿರುವುದಕ್ಕೆ ಅಭಿನಂದನೆ ಸಲ್ಲಿಸಿದರು. I am always indebted to my institution because this place has given me so many things in life, like wisdom, strength, identity, talent, and relationships like lifetime friendships, guiding light like Iftisar, of course, and yes, not to forget even my life partner, Srijit. Apart from that, today I stand proudly on this dais because I'm glad I work under an exceptional group of women, right from Hima ma'am, Divya ma'am, Rohila ma'am, Suma ma'am, who are not only strong in their own ways but as well inspiring and supportive. A touch of feminism, according to me, is being warm, caring, gentle, and that is why I'm so happy to be led by such incredible women here. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಂ.ವಿ. ಶೆಟ್ಟಿ ಸ್ಮಾರಕ ಸಂಸ್ಥೆಯ ಚೇರ್ಮನ್ ಪ್ರೊಫೆಸರ್ ಡಾಕ್ಟರ್ ಹಿಮಾ ಉರ್ಮಿಳಾ ಶೆಟ್ಟಿಯವರು ವಹಿಸಿ ಮಾತನಾಡಿ, ಇದೊಂದು ಮರೆಯಲಾಗದ ದಿನವಾಗಿದೆ, ಮತ್ತಷ್ಟು ನೆನಪಿಗೆ ಬರುತ್ತದೆ ಎಂದು ಹೇಳಿದರು. We reap the fruits of a tree that someone else planted. And all of you here are here because at some point in time, at some point of inspiration, Dr. Ramgopal Shetty, as Dr. Ranjit said, found the gap, just like the apple in the apple, you have a gap and you fill it. You make it complete. So, as I said, we reap the fruits of the tree he planted. And I'm not going to say much because much has been said. ವೇದಿಕೆಯಲ್ಲಿ ಸಂಸ್ಥೆಯ ಟ್ರಸ್ಟಿ ಡಾಕ್ಟರ್ ದಿವ್ಯಾಂಜಲಿ ಶೆಟ್ಟಿ ಅವರು ಉಪಸ್ಥಿತರಿದ್ದರು.
ಈ ಸಂದರ್ಭ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ಸಹಯೋಗದೊಂದಿಗೆ ನಡೆದ ರಕ್ತದಾನ ಶಿಬಿರದಲ್ಲಿ ಸಂಸ್ಥೆಯ ಅಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದ್ರು. ಪ್ರಾಣಿಗಳ ಆರೈಕೆಯ ಸಂಸ್ಥೆಯಾದ ಆನಿಮಲ್ ಕೇರ್ ಟ್ರಸ್ಟ್ ಶಕ್ತಿನಗರ ಇವರಿಗೆ ದೇಣಿಗೆಯನ್ನು ಹಾಗೂ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರದ 13 ನಕ್ಷತ್ರ ಆಮೆಗಳ ಪಾಲನೆ ಪೋಷಣೆಗಾಗಿ ಕೊಡುಗೆಯನ್ನು ನೀಡಲಾಯಿತು. ಡಾಕ್ಟರ್ ಎಂವಿ ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ರೊಫೆಷನಲ್ ಸೈನ್ಸ್ ಅಂಡ್ ಮ್ಯಾನೇಜ್ಮೆಂಟ್ನ ಪ್ರಾಂಶುಪಾಲರು ಹಾಗೂ ಶೈಕ್ಷಣಿಕ ಸಹಾಯಕರಾದ ಡಾಕ್ಟರ್ ಪ್ರಕಾಶ್ ಅಮೀನ್ ಅವರು ಸ್ವಾಗತಿಸಿ ಉಪನ್ಯಾಸಕಿ ಪ್ರಿಯಾ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂವಿ ಶೆಟ್ಟಿ ಶಿಕ್ಷಣ ಸಂಸ್ಥೆಗಳ ಡೈರೆಕ್ಟರ್ ಅಕಾಡೆಮಿಕ್ಸ್, ಪ್ರಾಂಶುಪಾಲರುಗಳು, ಅಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಪರಿಸರವಾದಿಯಾದ ಡಾಕ್ಟರ್ ಸ್ಮಿತಾ ಹೆಗ್ಡೆ ಮತ್ತು ತಂಡದ ಸಹಯೋಗದೊಂದಿಗೆ ಕೂಳೂರಿನಿಂದ ಪಂಚಿಮೊಗರುವಿನ ರಸ್ತೆಯ ವಿಭಾಜಕದಲ್ಲಿ ಗಿಡ ನೆಡುವಂತಹ ಕಾರ್ಯಕ್ರಮವನ್ನು ನಡೆಸಲಾಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.